ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೇಮ. ನಾನಿವತ್ತು ತೋಟದ ಕಡೆ ಹೊರಟಿದ್ದೇನೆ. ಸ್ವಲ್ಪ ತೋಟದಲ್ಲಿ ಕೆಲಸ ಉಂಟು, ಹಾಗಾಗಿ ತೋಟದ ಕಡೆ ಹೋಗುವ ಅಂತೇಳಿ ಹೊರಟಿದ್ದೇನೆ. ಬನ್ನಿ, ನಮ್ಮ ತೋಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಈ ತೋಟ ನದಿಯ ಪಕ್ಕ ಇರುವ ಕಾರಣ ಮಳೆಗಾಲದಲ್ಲಿ ತುಂಬ ನೀರೆಲ್ಲ ಈ ತೋಟದ ಕಡೆಲ್ಲ ಬರುತ್ತೆ. ನೋಡಿ, ಇದರ ಮೇಲೆಲ್ಲ ಬರುತ್ತೆ. ನೋಡಿ, ಇಲ್ಲಿ ಒಂದು ಸಣ್ಣ ಕಣಿವುಂಟು. ಆ ಕಣಿವೆಲ್ಲ ಫುಲ್ಲಾಗಿ ನೀರೆಲ್ಲ ಮೇಲ್ಗಡೆ ಬರುತ್ತೆ. ನೋಡಿ, ಇದು ಸಣ್ಣ ನೀರು ಹೋಗಲಿಕ್ಕೆ ಸಣ್ಣ ಒಂದು ಕಣಿ ಥರ. ನೋಡಿ, ಇದರಿಂದ ಆಚೆ ನಾನೀಗ ಹೋಗಬೇಕೀಗ. ನೋಡಿ, ಇದನ್ನೆಲ್ಲ ದಾಟಿಕೊಂಡು ಹೋಗಬೇಕು. ನೋಡಿ, ಇವಾಗ ಬಂದಾಗಿದೆ. ನಾನೀಗ ಮಾರ್ಕಲ್ಲಿ ತೋರಿಸ್ತಿದ್ದೀನಲ್ಲ, ಆ ಪ್ಲೇಸ್ನ ಎಲ್ಲ ಕಸವನ್ನು ನನಗೆ ತೆಗಿಬೇಕೀಗ. ನೋಡಿದ್ದು ಫುಲ್ ನೀರೆಲ್ಲ ತುಂಬಿ ಹೋಗಿದೆ. ನೋಡಿ, ಅದನ್ನು ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೀಗ ನೀರು ಹೋಗಲಿಕ್ಕೆ ನಾನು ವ್ಯವಸ್ಥೆ ಮಾಡಿ ಕೊಡಬೇಕು. ನೋಡಿ, ಅಷ್ಟು ದೂರನೂ ತೆಗಿಬೇಕು. ಇಲ್ಲದ್ರೆ ನೀರು ಎಲ್ಲ ತೋಟದ ಕಡೆ ಫುಲ್ಲಾಗಿ ಹೋಗ್ತದೆ. ಈಗ ಮಳೆಗಾಲದಲ್ಲಂತೂ ಸಮುದ್ರ ಥರನೇ ಇರುತ್ತೆ ಈ ತೋಟ ಫುಲ್ಲು. ಕಾರಣ ಯಾಕೆಂದರೆ ನೀರು ಹೋಗಲಿಕ್ಕೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ತೋಟ ಫುಲ್ಲು ಇರುತ್ತೆ. ನೋಡಿ, ಈ ಥರದನ್ನು ತೆಗಿಬೇಕು. ಆ ಕಣಿಯಲ್ಲಿ ನೀರು ಹೋಗುವ ಪ್ಲೇಸಲ್ಲಿ ಬೇಡವಾದಂಥ ಎಲ್ಲ ಹುಲ್ಲೆಲ್ಲ ಉಂಟಲ್ಲ, ಅದನ್ನೆಲ್ಲ ಕತ್ತಿಯಿಂದ ಕಟ್ ಮಾಡಿ ತೆಗೆದು ಅದನ್ನು ಮತ್ತೆ ನೀರಿನಿಂದ ಮೇಲೆ ಹಾಕಬೇಕು. ಹಾಕಿದರೆ ಮಾತ್ರ ನೀರೆಲ್ಲ ಕಡಿಮೆ ಆಗೋದು. ತುಂಬ ಕಷ್ಟ. ನೀರು ಕೂಡ ತುಂಬ ಉಂಟು, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟಪಟ್ಟರೂ ಕೂಡ ಪರವಾಗಿಲ್ಲ. ಸ್ವಲ್ಪ ನೀರು ಹೋಗಲಿಕ್ಕೆ ವ್ಯವಸ್ಥೆ ಕರೆಕ್ಟಾಗಿದ್ದರೆ ತೋಟ ಸ್ವಲ್ಪ ನೀರು ಕಡಿಮೆ ಆಗ್ಬೋದಲ್ಲ ತೋಟದಲ್ಲಿ, ಹಾಗಾಗಿ ತೆಗಿಲೇಬೇಕಾಗುತ್ತೆ. ನೋಡಿ, ನಾನೀಗ ತೆಗೆದು ಆ ಕಡೆ ಹಾಕ್ತಿದ್ದೆ. ನೋಡಿ, ಎಷ್ಟು ನೀರುಂಟು. ನೋಡಿ, ಈ ಮೊಣಕಾಲಿನ ತನಕ ನೀರುಂಟು. ನಿಜವಾಗಿ ಅಷ್ಟು ನೀರು ನಿಲ್ಲುವುದಿಲ್ಲ. ಅದಕ್ಕೆ ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅದು ನೀರಾಗಿ ನಿಂತುಕೊಂಡಿದೆ. ಹಾಗಾಗಿ ತೆಂಗಿನ ಗಿಡ ಎಲ್ಲ ಫುಲ್ ಹಾಳಾಗಿದೆ. ನೀರೆಲ್ಲ ನಿಂತು ನೋಡಿ ಎಷ್ಟು ವೇಸ್ಟೇಜ್ ಉಂಟು. ನೋಡಿ, ಇದು ಹುಲ್ಲೆಲ್ಲ ತುಂಬ ಬೆಳೆದುಂಟಲ್ಲ, ಹಾಗಿನಲ್ಲಿ ನೋಡಿ ಎಷ್ಟು ರಾಶಿ ಉಂಟು. ನೋಡಿ, ಇದನ್ನು ತೆಗೆದು ಮೇಲೆ ಹಾಕಬೇಕು. ಈಗ ನೋಡಿ, ಎಷ್ಟು ಮೊಣಕಾಲು ತನಕ ನೀರುಂಟು ನನಗೆ. ನೋಡಿ, ಅದರಲ್ಲಿ ಅಡಿಯಲ್ಲಿ ಮಣ್ಣು. ಮುಂಚೆ ಇದು ಫುಲ್ಲು ಗದ್ದೆ ಇತ್ತು ಅಂತ ಮಾವೇ ಹೇಳ್ತಿದ್ರು. ಈ ಬಾಳೆ ಗಿಡ ನೆಡ್ತಾರಲ್ಲ, ಆ ಗದ್ದೆ, ದೊಡ್ಡ ಗದ್ದೆ ಇದು. ಅದನ್ನೆಲ್ಲ ತೆಗೆದು ಇವಾಗ ಇದು ಫುಲ್ ತೋಟ ಆಗಿ ಇಟ್ಟಿದ್ದಾರೆ. ಹಾಗಾಗಿ ಈ ತೋಟದಲ್ಲಿ ಇಂಥ ಹುಲ್ಲು ಬೆಳೆಯುವುದು ಸಹಜ. ಹಾಗಾಗಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅದು ನಾವು ಕಾಲಿಟ್ಟಲ್ಲೆಲ್ಲ ಫುಲ್ಲು ಮಣ್ಣು ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ತುಂಬ ಕಷ್ಟಪಡಬೇಕಾಗುತ್ತೆ. ಪಡಬೇಕು. ತೋಟದ ಕೆಲಸ ಅಂದರೆ ಹಾಗೆಯೇ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನಮಗೆಲ್ಲ ಇದು ಇತ್ತೀಚೆಗೆ ಇಲ್ಲಿ ಬಂದ ಮೇಲೆ ನಮಗೆ ಸ್ವಲ್ಪ ಅಭ್ಯಾಸ ಆಗಿದೆ ತೋಟದ ಕೆಲಸ. ಎಲ್ಲ ಗದ್ದೆಲ್ಲ ಇಲ್ಲಿ ಕೂಡ ಸಿಗುವುದಿಲ್ಲಲ್ಲ, ಬಹಳ ಅಪರೂಪ. ಹಳ್ಳಿಗಳಲ್ಲೆಲ್ಲ ಗದ್ದೆಲ್ಲ ಕಡಿಮೆ ಸಿಗುವುದು. ಎಲ್ಲ ತೋಟ ಇಟ್ಟ ಕಾರಣ ಗದ್ದೆಲ್ಲ ಈಗ ಕಡಿಮೆ ಆಗ್ತಾ ಹೋಗಿದೆ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ಇದು ಕೆಲಸ, ತುಂಬ ಕಷ್ಟ ಉಂಟು. ನೋಡಿ, ಎಷ್ಟು ನೀರು. ನೋಡಿ, ಇದೆಲ್ಲ ಈ ಕಸ ಎಲ್ಲ ವೇಸ್ಟ್ ಎಲ್ಲ ಹೋದ್ಮೇಲೆ ಈ ನೀರೆಲ್ಲ ಕೆಳಗೆ ಇಳಿಯುತ್ತೆ. ನೋಡಿ, ಮೊಣಕಾಲು ತನಕ. ನೋಡಿ, ಎಷ್ಟು ಕಸ ಉಂಟು. ನೋಡಿ, ಅಡಿಯಲ್ಲಿ ತುಂಬ ಕಸ ಉಂಟು. ಈ ಥರ ಕಸ ಇದ್ದರೆ ನೀರು ಹೋಗಲಿಕ್ಕೆ ತುಂಬ ಕಷ್ಟ. ನೋಡಿ, ತುಂಬ ಅಂದರೆ ತುಂಬ ಕಷ್ಟ. ಇದೇ ಥರ ನಾನೀಗ ನೋಡಿ ಬೇರೆ ಕಡೆ ಸಹ ಉಂಟು. ಉದ್ದಕ್ಕಿದು ತೆಗಿಬೇಕು ನೀರು, ಇದು ವೇಸ್ಟನ್ನು. ಹಾಗೆ ತೆಗೆದರೆ ಮಾತ್ರ ನೋಡಿ ಎಳ್ದು ಮೇಲೆ ಹಾಕಬೇಕು. ಕಟ್ ಮಾಡಿ ನಾನು ಫಸ್ಟಿಗೆ ಅದನ್ನು ಆ ಹುಲ್ಲನ್ನೆಲ್ಲ ಕಣಿಯಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಅದನ್ನು ಎಳೆದು ಮೇಲಕ್ಕೆ ಹಾಕುವಂಥದ್ದು. ನೋಡಿ, ಎಷ್ಟು ಕಷ್ಟ ಉಂಟು. ನೋಡಿ, ಎಳೀಲಿಕ್ಕೇ ಆಗೋದಿಲ್ಲ, ಅಷ್ಟು ಕಷ್ಟ. ನೀರಿನಿಂದ ಎಳಿಬೇಕಲ್ಲ, ತುಂಬ ಕಷ್ಟ. ಕೈ ಕಾಲೆಲ್ಲ ನೋವಾಗುತ್ತೆ. ನೋಡಿ, ಎಷ್ಟು ವೇಸ್ಟೇಜ್ ಉಂಟು. ನೋಡಿ,
ತುಂಬ ಅಂದರೆ ತುಂಬ ಕಷ್ಟ. ಪಾಪ ಕೆಲವರೆಲ್ಲ ತೋಟದಲ್ಲಿ ಇರ್ತಾರೆ ಕೆಲಸ ಮಾಡಿಕೊಂಡು, ಅಂಥವ್ರಿಗೆಲ್ಲ ಎಷ್ಟು ಕಷ್ಟಪಡ್ತಾರಂತ ಹೇಳಿದರೆ ಅದು ಹೇಳಲಿಕ್ಕೇ ಅಸಾಧ್ಯ. ಅಷ್ಟು ಕಷ್ಟ ತೋಟದಲ್ಲಿ ಕೆಲಸ ಮಾಡೋದು. ನೋಡಿ, ಹತ್ತಬೇಕು ಇಳಿಬೇಕು, ಹತ್ತಬೇಕು ಇಳಿಬೇಕು. ಈ ಥರ ವೇಸ್ಟನ್ನೆಲ್ಲ ಮೇಲಕ್ಕೆ ಎತ್ತಿ ಹಾಕಬೇಕು. ನೋಡಿ ಎಷ್ಟೆಷ್ಟು ಬರುತ್ತೆ ನೋಡಿ ವೇಸ್ಟ್. ವರ್ಷ ತೆಗೆದು ಕೂಡ ಅದು ಹೀಗೇ ಬೆಳೀತಾ ಹೋಗುತ್ತೆ ಹುಲ್ಲುಗಳು. ಎಷ್ಟುಂಟು ನೋಡಿ ಅದು ತೆಗಿಲಿಕ್ಕೆ. ನೋಡಿ ಎಷ್ಟು, ನೋಡಿ ಅಲ್ಲಿ ತನಕ ಹೋಗಬೇಕು. ನೋಡಿ ಎಷ್ಟು ತೆಗೆದಾಯಿತು ನೋಡಿ, ಅಲ್ಲಿ ಲಾಸ್ಟ್ ಅದು ಎಷ್ಟು ನೀರು ನೋಡಿ, ಅದು ಆ ಹುಲ್ಲೆಲ್ಲ ಬೆಳೆದುಕೊಂಡದು ನೋಡಿ, ಅದಷ್ಟು ಹುಲ್ಲು ಬೆಳೆದದ್ದು ನೋಡಿ. ಈ ನೀರೆಲ್ಲ ಫುಲ್ಲಾದರೆ ಈ ಕಡೆಲ್ಲ ತೋಟಕ್ಕೆಲ್ಲ ಹೋಗ್ತದೆ. ಅಂದರೆ ನಮಗಿಲ್ಲಿ ದೊಡ್ಡ ನದಿಯೆಲ್ಲ ಇರುವ ಕಾರಣ ನೋಡಿ, ಇದು ನೋಡಿ ಎಲ್ಲ ಆಗಿದೆ ತೆಗೆದು. ನೋಡಿ ಎಷ್ಟು ಬೇಗ ನೀರು ಕಡಿಮೆ ಆಯಿತು ನೋಡಿ. ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ, ತೋಟದಲ್ಲಿ ನೀರು ಸಂಗ್ರಹವಾದರೆ ಅದನ್ನು ಯಾವ ರೀತಿ ಆ ನೀರು ಹೋಗಲಿಕ್ಕೆ ಪ್ಲೇಸ್ ಮಾಡಿಕೊಡಬಹುದು ಅಂತ ಹೇಳಿ, ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ. ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.